ಉಡುಪಿಯ ಪರ್ಯಾಯ ವಿಶ್ವ ಪ್ರಸಿದ್ಧ ಆಡಳಿತ ವ್ಯವಸ್ಥೆಯಾಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಕೃಷ್ಣದೇವರ ಪೂಜಾಧಿಕಾರ ಮಠದಿಂದ ಮಠಕ್ಕೆ ಹಸ್ತಾಂತರವಾಗುತ್ತಾ ಬಂದಿದೆ. ಇದೀಗ ಶಿರೂರು ಮಠದ 2 ವರ್ಷದ ಪರ್ಯಾಯೋತ್ಸವ. ಸರ್ವಜ್ಞ ಪೀಠ ಆರೋಹಣ ಮಾಡಿರುವ ವೇದವರ್ಧನ ತೀರ್ಥರು ಉಡುಪಿ ಕೃಷ್ಣ ಮಠದ ನಿಯಮಾವಳಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಹಿಂದೆ ಮಹಾಪೂಜೆಯ ಬಳಿಕ ಮಠದಲ್ಲಿ ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಇರಲಿಲ್ಲ. ಅಂದರೆ ಮಧ್ಯಾಹ್ನ 10 ಅಥವಾ 11 ಗಂಟೆಯ ನಂತರ ಅಂಗಿ ಬನಿಯನ್ ಧರಿಸಿ ಪುರುಷರು ದೇವರ ದರ್ಶನವನ್ನು ಮಾಡಬಹುದಾಗಿತ್ತು. ಆದರೆ ಇನ್ನು ಮುಂದೆ ಕೃಷ್ಣದೇವರ ದರ್ಶನ ಮಾಡುವ ಮುಂಚೆ ಪುರುಷರು ಅಂಗಿ ಬನಿಯನ್ ತೆಗೆದಿಟ್ಟು ಹೋಗಬೇಕು. ಮೈ ಮೇಲೆ ಶಾಲು ಧರಿಸಿಕೊಂಡು ದೇವರ ದರ್ಶನವನ್ನು ಮಾಡಬಹುದು. ಇನ್ನು ಮಹಿಳೆಯರು ಕೂಡ ಸ್ಕರ್ಟ್ ಅಥವಾ ಬರ್ಮುಡಾ ಧರಿಸಿ ದೇಗುಲವನ್ನು ಪ್ರವೇಶ ಮಾಡುವಂತಿಲ್ಲ. ದೇವರ ದರ್ಶನಕ್ಕೆ ಯೋಗ್ಯ ಎನಿಸುವ ವಸ್ತ್ರವನ್ನೇ ಧರಿಸುವಂತೆ ಸೂಚಿಸಲಾಗಿದೆ. ಇನ್ನು ಮುಂದಿನ 2 ವರ್ಷಗಳ ಕಾಲ ಈ ನಿಯಮಾವಳಿ ಜಾರಿಯಲ್ಲಿರುತ್ತದೆ. ಮುಂದೆ ಅಧಿಕಾರ ಪಡೆಯುವ ಸ್ವಾಮೀಜಿ ಈ ನಿರ್ಧಾರವನ್ನು ಬಯಸಿದರೆ ಮುಂದುವರಿಸಬಹುದು. ಈ ನಿಯಮಾವಳಿಯ ಜೊತೆಗೆ ದೇವರ ದರ್ಶನವನ್ನು ಸುಗಮಗೊಳಿಸಲಾಗಿದೆ. ಈ ಹಿಂದೆ ಸುತ್ತಿ ಬಳಸಿ ಕೃಷ್ಣದೇವರ ದರ್ಶನವನ್ನು ಮಾಡಬೇಕಿತ್ತು. ಇದೀಗ ದೇವರ ದರ್ಶನದ ಕ್ಯೂ ಅನ್ನು ಸರಳೀಕರಿಸಲಾಗಿದೆ. ಸುಲಭವಾಗಿ ದೇವರ ದರ್ಶನವನ್ನು ಮಾಡಬಹುದಾಗಿದೆ. ಈ ವಸ್ತ್ರ ಸಂಹಿತೆ ಈಗಾಗಲೇ ಕೊಲ್ಲೂರು, ಧರ್ಮಸ್ಥಳ ಮುಂತಾದ ಕ್ಷೇತ್ರಗಳಲ್ಲಿ ಜಾರಿಯಲ್ಲಿದೆ. ಉಡುಪಿ ಕೃಷ್ಣ ಮಠದ ಈ ನೂತನ ನಿಯಮಾವಳಿಗೆ ಭಕ್ತರು ಒಗ್ಗಿಕೊಳ್ಳಲು ಕೆಲ ಸಮಯ ಹಿಡಿಯಬಹುದು. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರೂ ಕೂಡ ಅಷ್ಟೇ ಅಂಗಿಯನ್ನು ತೆಗೆದು ಶಾಲನ್ನೆಲ್ಲ ಹಾಕಿಕೊಂಡು ತಾವು ಕೃಷ್ಣ ದರ್ಶನಕ್ಕೆ ಬರಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದಿಂದ ಬೆಳಗಿನವರೆಗಿದ್ದು ಎಲ್ಲವೂ ಕೃಷ್ಣ ಪೂಜೆಯೇ ಆದದ್ದರಿಂದ ಮಧ್ಯಾಹ್ನವರೆಗೆ ಅಂತ ಏನೊಂದು ನಿಯಮಗಳಿತ್ತು, ಅದನ್ನು ರಾತ್ರಿವರೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ. ಸಾಯಂಕಾಲವೂ ಕೂಡ ತೊಟ್ಟಿಲು ಪೂಜೆ, ರಾತ್ರಿ ಪೂಜೆ ಇದೆಲ್ಲ ಇರ್ತದೆ. ಒಳಗೂ ಕೂಡ ವೇದಘೋಷ ಇತ್ಯಾದಿಗಳೆಲ್ಲ ಆಗ್ತಾ ಇರ್ತದೆ. ಎಲ್ಲವೂ ಕೃಷ್ಣನ ಪೂಜೆ ಎನ್ನುವಂತಹ ಕಲ್ಪನೆ ಜನರಿಗೆ ಬರಬೇಕು. ಹಾಗಾಗಿ ಕೃಷ್ಣ ಭಕ್ತರಾಗಿ ತಾವು ಕೃಷ್ಣ ಪ್ರಜ್ಞೆಯಿಂದ ದರ್ಶನಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಸರೋವರದ ಮೂಲಕ ಏನೊಂದು ಪೂರ್ವ ದ್ವಾರ ಇದೆ, ಮಹಾದ್ವಾರ, ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದರೆ ಯುತಕಗಳನ್ನು, ಅಂಗಿಗಳನ್ನು ತೆಗೆದು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.